ನಮ್ಮವರ ಮಧ್ಯೆ ನಮ್ಮವರನ್ನು ಗುರುತಿಸುವುದು ಅದೊಂದು ಹೆಮ್ಮೆ. ತಿಳಿಯದ್ದನ್ನು ತಿಳಿಯುತ್ತಾ ಇತರರಿಗೆ ತಿಳಿಸುವುದು ಸಂಭ್ರಮವಾಗಿಸಿದಾಗ ಅವರ ಪರಿಶ್ರಮವನ್ನು ಗೌರವಿಸಿದ ತೃಪ್ತಿ ನಮ್ಮದಾದರೆ, ತನ್ನನ್ನು ಗಮನಿಸುವವರ ಮಧ್ಯೆ ಎಚ್ಚರಿಕೆಯಿಂದ ನಡೆಯುವ ನಡೆ ಅವರದು. ಅಂಥವರನ್ನು ಗುರುತಿಸುವ ಸರಣಿ ಸಂಚಿಕೆ ಜೇನಹನಿ. ಪ್ರಸ್ತುತಪಡಿಸುವವರು ಟೀಮ್ ಜೇನುಗೂಡು. ಇದು ಭಾವಬಂಧದ ಸೊಗಡು. ನಮಸ್ಕಾರ ನಮ್ಮವರೇ, ನಾನು ನಿಮ್ಮ ಜೀವ. 4ನೇ ಸರಣಿ ಸಂಚಿಕೆಯ ಜೇನಹನಿ ಚೇತನ್ ಅಮೀನ್. ಚೇತನ ಎಲ್ಲರಲ್ಲೂ ಜೀವಂತಿಕೆಯನ್ನು ಹಿಡಿದಿಡುವ ಪ್ರೇರಣ. ತನ್ನ ಹಾಸ್ಯ ಮಾತುಗಳಿಂದಲೇ ನೋವಲ್ಲಿರುವವರನ್ನು ಕ್ಷಣ ಮಾತ್ರದಲ್ಲಿ ನಗುವಂತ ಮಾಡುವ ಸುಮನ. ಆಮಂಜೂರಿನ ಶಿವನಗರ ಇವರ ಜನ್ಮಸ್ಥಾನ. ಶ್ರೀಯುತ ಬಾಬು ಪೂಜಾರಿಯವರು ಜನ್ಮದಾತರಾದರೆ, ಶ್ರೀಮತಿ ಮೀನಾಕ್ಷಿ ಅಮೀನ್ ಅವರು ಜನನಿ. ಆಕೆಯ ಮಮತೆಯ ಅಮೃತದಿಂದಲೇ ಸಾಧನೆಯ ಹಾದಿಯೆಡೆಗೆ ನಮ್ಮ ಇಂದಿನ ನಾಯಕನ ಪಯಣ ಆರಂಭ. ದಿನಾಂಕ 27/5/1984 ಇವರ ಹುಟ್ಟನ್ನು ನೆನಪಿಸುವ ಶುಭಗಳಿಗೆ. 3 ಮಕ್ಕಳಲ್ಲಿ ಮೊದಲನೆಯವರೇ ಚೇತನ್ ಅಮೀನ್ ಆದರೆ, ಮಮತೆಯ ತೋರುವುದಕ್ಕಾಗಿ ಒಬ್ಬ ತಮ್ಮ ಹಾಗೂ ಒಬ್ಬಳು ತಂಗಿಯನ್ನು ಬೆನ್ನ ಹಿಂದೆ ಪಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಮನೆಯ ಹಲವು ಕಷ್ಟಗಳ ನಡುವೆಯೂ ತನ್ನ ಕಲಿಕೆಗಾಗಿ ಒಂದಷ್ಟು ಸಮಯವನ್ನು ಮೀಸಲಿಡ್ತಾರೆ. ಕಲಿಕೆಯೇ ತನ್ನ ಮೂಲ ಉದ್ದೇಶ ಅಲ್ಲ ಎನ್ನುವ ಯೋಚನೆಯಂತೆ ಪಠ್ಯೇತರ ಚಟುವಟಿಕೆಯಲ್ಲಿಯೇ ತನ್ನನ್ನು ತಾನು ಅಧಿಕವಾಗಿ ತೊಡಗಿಸಿಕೊಂಡಿದ್ರೂ ಕೂಡ, ವಾಮಂಜೂರಿನ ಸೈಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿಯೂ ಸೈಂಟ್ ರೇಮಂಡ್ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಕಲಿತ ಶೈಕ್ಷಣಿಕ ವರ್ಷದಲ್ಲಿ ತಾನು ಇತರರಿಗೇನೂ ಕಡಿಮೆ ಇಲ್ಲ ಎಂಬಂತೆ ಉತ್ತಮ ಅಂಕಗಳನ್ನು ಪಡೆದು ಶಿಕ್ಷಕರಿಗೆ ಆಪ್ತವಾಗಿರ್ತಾರೆ. ಆದರೆ ಮನೆಯ ಕಷ್ಟಗಳು ಬೆನ್ನ ಹಿಂದೆ ಬೆಂಬಿಡದ ಬೇತಾಳನಾಗಿ ಕಾಡಿದಾಗ, ಕಲಿಕೆಯನ್ನು ಮೊಟಕುಗೊಳಿಸಿ ತನ್ನ ಕಲಾವಿದನಾಗಬೇಕೆಂಬ ಆಸೆಯನ್ನು ಮೂಟೆ ಕಟ್ಟಿ ಅಟ್ಟಕ್ಕೆಸೆದು ತನ್ನ ಊರನ್ನು ತೊರೆದು ಪುಣೆಯ ಶಹರಕ್ಕೆ ಹೋಗಿ ನೆಲೆಸ್ತಾರೆ. 19 ವರ್ಷದ ಸುದೀರ್ಘ ಉದ್ಯೋಗದಲ್ಲಿ ಜೀವನದಲ್ಲಿ ಹಲವು ಬದಲಾವಣೆಗಳಾದರೂ ದುಡಿಮೆಯಲ್ಲಿನ ಪ್ರಾಮಾಣಿಕತೆ, ಪರಿಶ್ರಮ ಹಾಗೆ ತಟಸ್ಥವಾಗಿದೆ. ಪುಣೆಗೆ ಹೋದ ಆರಂಭದ 1-2 ವರ್ಷದಲ್ಲಿ ಹಿಂದಿ ಚಿತ್ರನಟ ಸುನೀಲ್ ಶೆಟ್ಟಿಯವರ ರೆಸಾರ್ಟ್ನಲ್ಲಿ ಉದ್ಯೋಗಿಯಾದವರೇ ಮುಂದಿನ ದಿನಗಳಲ್ಲಿ ಮತ್ತೊಂದೆಡೆ ಕೆಲಸಕ್ಕೆ ಸೇರಿ ತನ್ನ ಪ್ರಾಮಾಣಿಕತೆಯನ್ನೇ ಮೆಟ್ಟಲಾಗಿಸಿ ಉತ್ತಮ ಕೆಲಸಗಾರನಾಗುವುದರ ಜೊತೆಗೆ ಕಂಪನಿಯ ಅಭಿವೃದ್ಧಿಗೂ ಕೂಡ ಕಾರಣವಾಗ್ತಾರೆ. ಇದೀಗ ಅವರ ಬ್ರಹ್ಮಚಾರಿ ಬದುಕಿಗೂ ಮುಖ ತಿರುಗಿಸಿ ಸಂಸಾರಿಯಾಗಿ ಜೀವನದ ಸಾರವನ್ನು ಹಂಚಿಕೊಳ್ಳುವ ಸಹಧರ್ಮಿಯಾಗಿ ಶ್ವೇತಾ ಇವರ ಬಾಳ ಬೆಳಕಾದರೆ, ತನ್ನ ಭಾಗ್ಯದೇವತೆಯೇ ಇವಳು ಎನ್ನಲು ಸುಂದರ ಹೆಣ್ಣು ಮಗು ತನ್ವಿ ಮನೆ ತುಂಬೆಲ್ಲ ಓಡಾಡುತ್ತಾ ಅಪ್ಪನ ಅದಮ್ಯ ಮಮತೆಯಲ್ಲಿ ತೇಲಾಡ್ತಾ ಇದ್ದಾರೆ. ನನ್ನದೇನಿದೆ ಸಾಧನೆ ಎಂದು ನುಣುಚಿಕೊಳ್ಳುವ ಚೇತನ್ ಅಮೀನ್ ಅವರು ಮನಸ್ಸೋ ಇಚ್ಛೆ ಹಾಡು ಹಾಡ್ತಾ ಕುಳಿತರೆ, ತುರ್ತು ಕೆಲಸವಿರುವವನು ಎಲ್ಲವನ್ನು ಮರೆತು ತಲ್ಲೀನನಾಗಿ ಕೇಳುವ ಸ್ವರವದು. ಜವಾಬ್ದಾರಿಯೇ ಬದುಕಾದಾಗ ಕನಸೆಲ್ಲ ಕರಗಿಸಿದ ಚೇತನ್, ಇದೀಗ ನಿಮ್ಮ ಅವಕಾಶ. ಅಂದು ಕಾಲ ಕಸಿದುಕೊಂಡ ಕ್ಷಣ ಇದೀಗ ಮರುಕಳಿಸುವ ಸಂದರ್ಭ. ಕಳೆದ ಕ್ಷಣಗಳನ್ನು ಮರುಕಳಿಸಲಾರದಾದರೂ ಆ ನೆನಪ ಅಡಿಗಲ್ಲಿನಲ್ಲಿ ಹೊಸ ದಿನದ ಆರಂಭವಾಗಲಿ, ಸಾಧನೆಯ ಪಯಣ ನಿರಂತರವಾಗಲಿ ಎನ್ನುವ ಹಾರೈಕೆ ಟೀಮ್ ಜೇನುಗೂಡಿನದ್ದು. ಅಂತೆಯೇ ಶ್ರೋತೃಗಳೇ, ಪ್ರೋತ್ಸಾಹಕರು ನೀವು. ನಿಮ್ಮ ಹಾರೈಕೆಯನ್ನು ಚೇತನ್ಗಾಗಿ ಬಯಸುವವರು ನಾವು. ಇದು ಟೀಮ್ ಜೇನುಗೂಡು. ಧನ್ಯವಾದಗಳು.